ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರು ಸೇರಿದಂತೆ ಹೊರಗುತ್ತಿಗೆ ನೌಕರರನ್ನ ನೇರ ನೇಮಕಾತಿ ಮಾಡುವ ಬಗ್ಗೆ ಶಿಫಾರಸು ಮಾಡಲು ಪುತ್ತೂರು ನಗರಸಭಾ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಗರಸಭಾ ವಿಶೇಷ ಸಾಮಾನ್ಯ ಸಭೆಯು ನಗರಸಭಾಧ್ಯಕ್ಷ ಜೀವನ್ಧರ್ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅಧ್ಯಕ್ಷರು ಹೊರಗುತ್ತಿಗೆ ಕಾರ್ಮಿಕರು ತಮ್ಮನ್ನ ನೇರ ನೇಮಕಾತಿಗೊಳಿಸುವಂತೆ ಹೋರಾಟ ನಡೆಸುತ್ತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ನಿಂತಿದ್ದೇವೆ. ಈಗಾಗಲೇ ನಗರಸಭಾ ವ್ಯಾಪ್ತಿಯಲ್ಲಿ 700 ಮಂದಿಗೆ ಒಬ್ಬರಂತೆ ಪೌರ ಕಾರ್ಮಿಕರು ಇರಬೇಕಾಗಿದೆ. ಹೊರಗುತ್ತಿಗೆಯಲ್ಲಿ ಪಡೆದುಕೊಂಡರೆ ಆರ್ಥಿಕ ಹೊರೆಯಾಗಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರವೇ ನೇರ ನೇಮಕಾತಿ ಮಾಡಿದಲ್ಲಿ ಸಹಕಾರಿಯಾಗಲಿದೆ ಎಂದರು. ಈ ರಾಜ್ಯದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಇರುವವರನ್ನು ನೇರ ಗುತ್ತಿಗೆ ಆಧಾರದಲ್ಲಿ ತಗೊಳ್ಬೇಕು ಅಂತ ನೇಮಕಾತಿಯನ್ನು ತಗೊಳ್ಬೇಕು. ನಮ್ಮದು ಕೂಡ ಅದಕ್ಕೆ ಬೆಂಬಲವನ್ನು ನಾವು ಸೂಚಿಸಿದ್ದೇವೆ. ಅದರಲ್ಲಿ 2 ವಿಚಾರಗಳಿದೆ. ಒಂದು, ನಾವು SLC ಅನುದಾನದಿಂದ ಈಗಾಗಲೇ ಅವರಿಗೆ ವೇತನವನ್ನು ಕೊಡುವುದು. ಈಗ ನಾವು ನಗರಸಭೆಯಿಂದ ಕೊಡುವಂಥದ್ದು ಮುಂದೆ ಸರ್ಕಾರದಿಂದ ಕೊಟ್ಟಾಗ ನಮಗೆ ಹೆಚ್ಚುವರಿಯಾಗಿ 22 ಜನ 30 ಜನವನ್ನು ಹೆಚ್ಚುವರಿಯಾಗಿ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಈಗ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಯಾಕಂದ್ರೆ ನಮ್ಮ ಆದಾಯ ಕಮ್ಮಿ ಇದೆ. ಅದು ಒಂದು ವೇಳೆ ನೇರ ನೇಮಕಾತಿ ಆಗಿಬಿಟ್ರೆ ನಮಗೆ ಲಾಭ ಆಗ್ತದೆ. ನಾವು ಮಾಡುವ ಅಭಿಪ್ರಾಯ. ಅಶೋಕ್ ಏನು ಹೇಳಿಕೆ? ಯಾಕೆ ಹೇಳಿದ್ರೆ ಅವರು ಇಲ್ಲಾದ್ರೆ ಊರಿಗೆ ಹೋದವರು ಬರುವುದಿಲ್ಲ, ಹಾಗೆಲ್ಲ ಸಮಸ್ಯೆ ಉಂಟು. ಮತ್ತೆ ಅವರಿಗೆ ಒಂದು ನಾವು ಸರ್ಕಾರಿ ನಮ್ಮ ನಗರಸಭೆಯಲ್ಲಿ ಯಾವುದಾದ್ರು ಸ್ಥಳ ಇದ್ದವರಿಗೆ ಒಂದು ಕಚೇರಿಯಿಂದಲೇ ಮನೆ ಕಟ್ಟಿಸಿ ಅವರ ಸ್ಯಾಲರಿಯಲ್ಲಿ ಸ್ವಲ್ಪ ಕಟ್ ಮಾಡಿ ಕೊಡುವಾಗ ಒಂದು ವ್ಯವಸ್ಥೆ ಮಾಡಿದ್ರೆ ಅವರು ಇಲ್ಲಿ ಪರ್ಮನೆಂಟ್ ಆಗಿ ಇರ್ತಾರೆ. ಈಗ ಸಾಧಾರಣ 90% ಜನ ಹೊರಗಿನವರು ಇರುವುದು. ಅವ್ರಿಗೆ ಊರಿಗೆ ಹೋದ್ರೆ ಬರುವುದಿಲ್ಲ. ಇವರು ಸಂಬಳ ಹಾಕಿ ಯಾರೇ ಈಗ ಎಕ್ಸ್ಟ್ರಾ ಜನ ತಗೊಂಡ್ರೆ ಅವರಿಗೆ ನೇರ ನೇಮಕಾತಿಗೆ ಶಿಫಾರಸು ಮಾಡೋದು ಒಳ್ಳೆಯದು. ಈಗ 84 ಜನರನ್ನ ನಗರಸಭೆಗೆ ಬೇಕಾಗ್ತದೆ. ಅದರಲ್ಲಿ 42 ಜನ ನೇರ ನೇಮಕಾತಿ ಅಡಿ ಬರ್ತಾರೆ, 42 ಜನ ನೇರ ಪಾವತಿ ಅಡಿ ಬರ್ತಾರೆ. ಈಗ ನೇರ ಪಾವತಿಯಲ್ಲಿರುವಂತವರನ್ನ ನೇರ ನೇಮಕಾತಿಗೆ ಈಗ ನೇರ ನೇಮಕಾತಿ ಕೇವಲ 12 ಜನ ಮಾತ್ರ ಇರುವುದು. ಪರ್ಮನೆಂಟ್ ವರ್ಕರ್ಸ್ 12 ಜನ ಇರುವುದು. ಮತ್ತೆ ಡೈರೆಕ್ಟ್ ಪೇಮೆಂಟ್ ವರ್ಕರ್ಸ್ ಇರುವಂತದ್ದು 41 ಜನ ಇದ್ದಾರೆ. ಈಗ 41 ಜನರಿಂದ ನಾವು ನೇರ ನೇಮಕಾತಿಗೆ 20 ಖಾಲಿ ಇರುವಂತಹ ಪೋಸ್ಟ್ಗಳಿಲ್ಲ. ನಮ್ಮ ಎಷ್ಟು ಇಲ್ಲಿ ಬೇಕು ಜನಸಂಖ್ಯೆ ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ಭಾಮಿ ಅಶೋಕ್ ಶೆಣಿಯವರು ಪೌರ ಕಾರ್ಮಿಕರ ನೇರ ನೇಮಕಾತಿ ಮಾಡುವಂತೆ ಶಿಫಾರಸು ಮಾಡಬೇಕು. ಅಲ್ಲದೆ ಅವರಿಗೆ ನಗರಸಭಾ ವ್ಯಾಪ್ತಿಯಲ್ಲಿ ಮನೆ ನಿರ್ಮಿಸಿಕೊಡುವ ಬಗ್ಗೆಯೂ ಚಿಂತನೆ ನಡೆಸಬೇಕು ಎಂದರು. ಸಭೆಯಲ್ಲಿ ಚರಂಡಿ ಹೂಳೆತ್ತುವಿಕೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಘಟನೋತ್ತರ ಮಂಜೂರಾತಿ ನೀಡಲಾಯಿತು. ವೇದಿಕೆಯಲ್ಲಿ ಪೌರಾಯುಕ್ತ ಮಧು SM, ನಗರಸಭಾ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಗೌರಿ ಪನ್ನೂರು ಉಪಸ್ಥಿತರಿದ್ದರು.